ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಹೋಳಿ ಹುಣ್ಣಿಮೆಯ ಹಬ್ಬವನ್ನು ತುಂಬಾ ಗರ್ವದಿಂದ ಪ್ರೀತಿಯಿಂದ ಆಚರಿಸುತ್ತಾರೆ. ಮುಖ್ಯವಾಗಿ ಈ ಹೋಳಿ ಹುಣ್ಣಿಮೆಯ ಹಬ್ಬವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ಜಯ ಅಂತಾನೆ ಹೇಳಬಹುದಾಗಿದೆ. ಹೌದು, ಈ ಹೋಳಿ ಹುಣ್ಣಿಮೆಯ ದಿನ ಮಾಡುವಂಥ ಕೆಲವು ತಂತ್ರ ಪ್ರಯೋಗಗಳಾಗಲಿ, ಚಿಕ್ಕದಾಗಿರುವ ಸರಳ ಉಪಾಯಗಳಾಗಲಿ ತುಂಬಾ ತೀವ್ರವಾದ ಅಂದರೆ ಎತ್ತರದ ಸ್ಥಾನದಲ್ಲಿ ಇರುತ್ತವೆ. ಒಂದು ವೇಳೆ ಈ ದಿನ ನೀವು ತುಂಬಾ ಸರಳವಾಗಿರುವಂಥ ತುಂಬಾ ಚಿಕ್ಕದಾಗಿರುವ ಪ್ರಯೋಗವನ್ನು ಮಾಡಿದ್ರೂ ಕೂಡ ಅವು ತಮ್ಮ ಪ್ರಭಾವವನ್ನು ನಿಮಗೆ ಹೆಚ್ಚಾಗಿ ತೋರಿಸುತ್ತವೆ. ಇನ್ನು ನಾವು ಯಾವ ರೀತಿಯ ಇನ್ಫಾರ್ಮೇಷನನ್ನು ತಿಳಿಸಲಿದ್ದೇವೆ ಅನ್ನೋದ್ರ ಬಗ್ಗೆ ನೀವು ವಿಡಿಯೋ ಟೈಟಲ್ ಮತ್ತು ತಮ್ನೈಲ್ನಲ್ಲಿಯೇ ನೋಡಿದ್ದೀರಾ. ಹೌದು ಸ್ನೇಹಿತರೆ, ಎಕ್ಕದ ಗಿಡದ ಬಗ್ಗೆ ಅಂತ ನಾವು ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇವೆ. ಇವುಗಳ ಬಗ್ಗೆ ನೀವು ಸಹ ತಿಳಿದುಕೊಂಡಿದ್ದೀರಾ. ಯಾಕಂದರೆ ಎಕ್ಕದ ಗಿಡವು ತುಂಬಾ ದಿವ್ಯವಾದ ವೃಕ್ಷ ಆಗಿದೆ. ಇದರ ಒಳಗಡೆ ದಿವ್ಯ ಶಕ್ತಿಗಳು ಕೂಡ ಅಡಗಿರುತ್ತವೆ. ಇವುಗಳ ಬಗ್ಗೆ ನಿಮ್ಮಲ್ಲಿ ಹಲವಾರು ಜನರಿಗೆ ಗೊತ್ತೇ ಇರೋದಿಲ್ಲ. ಯಾರು ನಮ್ಮ ಚಾನಲ್ನಲ್ಲಿರುವಂಥ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ಬಂದಿದ್ದಾರೋ ಅವರಿಗೆಲ್ಲ ಇದರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತದೆ. ಇಂದು ನಾವು ನಿಮಗೆ ಹೋಳಿ ಹುಣ್ಣಿಮೆಯ ದಿನ ಇದೇ ಗಿಡದ ಮೂಲಕ ಮಾಡುವಂಥ ತುಂಬಾ ಚಿಕ್ಕದಾಗಿರುವ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತೀವಿ. ಇವು ಕೆಟ್ಟದಾಗಿರುವ ತಂತ್ರಮಾಟಗಳನ್ನೆಲ್ಲ ದೂರ ಮಾಡುತ್ತವೆ. ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಬರುವಂತೆ ಇವು ಮಾಡುತ್ತವೆ. ಹೌದು, ಇದರ ಅರ್ಥ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗುವಂತೆ ಇವು ಮಾಡುತ್ತವೆ. ಇಲ್ಲಿ ತುಂಬಾ ಚಿಕ್ಕದಾಗಿರುವ ವಿಧಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮೂಲಕ ನಿಮ್ಮ ಬಡತನ ದರಿದ್ರತೆ ದೂರ ಆಗುತ್ತದೆ. ಹಾಗಾದರೆ ಬೇಗನೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿರಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಈ ಮೂಲಕ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಒಂದು ವೇಳೆ ನೀವೇನಾದರೂ ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ಅಥವಾ ಒಂದು ದಿನ ಮುಂಚೆಯೇ ಎಕ್ಕದ ಗಿಡದ ಸ್ವಲ್ಪ ಬೇರನ್ನು ನೀವು ಮೊದಲೇ ತೆಗೆದುಕೊಂಡು ಬಂದರೆ, ಅಂದರೆ ಇದನ್ನು ನೀವು ತಾಯಿತದಲ್ಲಿ ಹಾಕಿ ಧರಿಸ್ಕೊಳ್ಬೇಕಾಗಿರುತ್ತೆ. ಈ ರೀತಿ ಮಾಡಿದ್ರೆ ಕೆಟ್ಟ ದೃಷ್ಟಿಗಳಿಂದ ಇದು ನಿಮ್ಮನ್ನು ಕಾಪಾಡೋದಷ್ಟೇ ಅಲ್ಲದೆ ನಿಮ್ಮಲ್ಲಿ ಆಧ್ಯಾತ್ಮದಲ್ಲಿ ಉನ್ನತಿ ಆಗುವಂತೆ ಇದು ಮಾಡುತ್ತದೆ. ಒಂದು ವೇಳೆ ಇದನ್ನು ನೀವು ಧರಿಸ್ಕೊಂಡ್ರೆ ನಿಮ್ಮತ್ತ ಧನ ಸಂಪತ್ತು ವೇಗವಾಗಿ ಆಕರ್ಷಣೆಯಾಗಲು ಶುರುವಾಗುತ್ತದೆ. ಅಂದರೆ ಇಲ್ಲಿ ಧನಲಕ್ಷ್ಮಿಯ ಯೋಗವೂ ಆಗುತ್ತದೆ. ಒಂದು ವೇಳೆ ಮಂಗಳವಾರದ ದಿನ ಇದರ 21 ಎಲೆಗಳನ್ನು ತೆಗೆದುಕೊಂಡು ಮಾಲೆಯನ್ನು ರೆಡಿ ಮಾಡಿ ಅದರ ಮೇಲೆ ರಾಮ ಅಂತ ಬರೆದು ಆಂಜನೇಯ ಸ್ವಾಮಿಗೆ ಏನಾದರೂ ಅರ್ಪಿಸಿದ್ರೆ ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು ಈಡೇರುತ್ತವೆ. ಒಂದು ವೇಳೆ ಎಕ್ಕದ ಗಿಡದ ಹೂವಿನಿಂದ ಅಂದರೆ 108 ಹೂಗಳ ಮಾಲೆಯನ್ನು ರೆಡಿ ಮಾಡಿ ಅಥವಾ 108 ಹೂಗಳನ್ನು ಗಣಪತಿಗೆ ಏನಾದರೂ ಅರ್ಪಿಸಿದ್ರೆ ಗಣಪತಿ ಬಳಿ ನೀವು ಏನು ಬೇಕಾದರೂ ಕೇಳಬಹುದಾಗಿದೆ. 11 ರಿಂದ 12 ವರ್ಷದ ಹಳೆಯದಾಗಿರುವ ಎಕ್ಕದ ಗಿಡದ ಬೇರಿನಲ್ಲಿ ಗಣಪತಿಯ ಆಕೃತಿಯೂ ಇರುತ್ತದೆ. ಸ್ನೇಹಿತರೆ, ಹೋಳಿ ಹುಣ್ಣಿಮೆಯ ದಿನ ಮಾಡುವಂಥ ಎರಡನೇದಾಗಿರೋ ಉಪಾಯದ ಬಗ್ಗೆ ತಿಳಿಸ್ತೀವಿ ಬನ್ನಿ. ಇಲ್ಲಿ ನೀವು ಎಕ್ಕದ ಗಿಡದ ಒಣಗಿದ ಹಣ್ಣನ್ನು ಹುಡುಕಬೇಕಾಗುತ್ತೆ. ತುಂಬಾ ಸುಲಭವಾಗಿ ನಿಮಗೆ ಇದರ ಒಣಗಿದ ಹಣ್ಣು ಸಿಗುತ್ತದೆ. ಇದರ ಒಳಗಡೆ ಇರುವಂಥ ಕಾಟನ್ ರೀತಿ ಇರುವಂಥ ಎಳೆಗಳನ್ನು ತೆಗೆದುಕೊಂಡು 4 ಬತ್ತಿಯನ್ನು ರೆಡಿ ಮಾಡಬೇಕು. ಹೋಳಿ ಹುಣ್ಣಿಮೆಯ ದಿನ ರಾತ್ರಿ 12 ಗಂಟೆಯ ನಂತರ ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ಇದರ 4 ಬತ್ತಿಗಳನ್ನು ರೆಡಿ ಮಾಡಿ 4 ಮುಖದ ತುಪ್ಪದ ದೀಪವನ್ನು ಉರಿಸಬೇಕು. ಸಾಧ್ಯ ಆದರೆ ನೀವು ಮನೆಯ ಮುಂದೆ ಉರಿಸಿ ಅಥವಾ ಮನೆಯ ಮಾಳಿಗೆ ಮೇಲೂ ಸಹ ಉರಿಸಬಹುದಾಗಿದೆ. ಈ ರೀತಿ ಮಾಡಿದ್ರೆ ಗುಪ್ತಧನದ ಪ್ರಾಪ್ತಿಯಾಗುವುದರ ಜೊತೆಗೆ ಮನೆಯ ಒಳಗಡೆ ತಾಯಿ ಲಕ್ಷ್ಮೀ ದೇವಿಯ ಪ್ರವೇಶ ಕೂಡ ಆಗುತ್ತದೆ. ಆದರೆ ಸ್ನೇಹಿತರೆ, ಈ ಉಪಾಯವನ್ನು ನೀವು ಗುಪ್ತವಾಗಿಟ್ಟು ಮಾಡಬೇಕಾಗುತ್ತದೆ. ಯಾರಿಗೂ ಸಹ ಹೇಳಬಾರ್ದು. ಈ ಚಿಕ್ಕ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.